ಅಪ್ರಾಪ್ತ ಬಾಲಕಿ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ಗ್ರಾಮಾಂತರ ಸಂಪ್ಯ ಪೊಲೀಸ್ ಠಾಣೆಯ 3 ಪೊಲೀಸರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕರ್ತವ್ಯ ಲೋಪದ ಕಾರಣಕ್ಕೆ ಅಮಾನತುಗೊಳಿಸಿದ್ದಾರೆ. ಪುತ್ತೂರಿನ ಕೌಡಿಚಾರು ಎಂಬಲ್ಲಿ ಮುಮ್ತಾಜ್ ಎಂಬುವರ ಮನೆಯಲ್ಲಿ ಚಿನ್ನದ ಸರ ನಾಪತ್ತೆಯಾದ ಬಗ್ಗೆ ಸಂಪ್ಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ದೂರಿನಲ್ಲಿ ಕೌಡಿಚಾರು ನಿವಾಸಿಯಾದ ಆನಂದ್ ಎಂಬುವರ ಪುತ್ರಿ ಆಶಾಳನ್ನು ಆರೋಪಿ ಎಂದು ಗುರುತಿಸಲಾಗಿತ್ತು. ಈ ಸಂಬಂಧ ಸಂಪ್ಯ ಪೊಲೀಸರು ಶುಕ್ರವಾರ ರಾತ್ರೋರಾತ್ರಿ ಆನಂದ್ ಅವರ ಮನೆಗೆ ತೆರಳಿ ಆನಂದ್ ಅವರ ಪತ್ನಿ ಹಾಗೂ ಮಗಳು ಆಶಾಳನ್ನು ಪೊಲೀಸ್ ಠಾಣೆಗೆ ತಂದು ವಿಚಾರಣೆ ನಡೆಸಿತು. ವಿಚಾರಣೆ ವೇಳೆಯಲ್ಲಿ ಅಪ್ರಾಪ್ತ ಬಾಲಕಿ ಆಶಾಳ ಮೇಲೆ ಪೊಲೀಸರು ಅಮಾನುಷವಾಗಿ ಹಲ್ಲೆ ನಡೆಸಿದ್ರು. ಆಶಾಳಿಗೆ ಲಾಠಿಯಲ್ಲಿ ಹಾಗೂ ವಿದ್ಯುತ್ ಶಾಕ್ ನೀಡಿ ದೌರ್ಜನ್ಯ ಎಸಗಿ ಚಿನ್ನದ ಸರ ಕದ್ದಿರುವುದನ್ನು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಲಾಗಿತ್ತು. ಪೊಲೀಸರ ದೌರ್ಜನ್ಯದಿಂದ ಗಾಯಗೊಂಡ ಆಶಾ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾದ ಬಳಿಕ ಈ ಘಟನೆ ಬೆಳಕಿಗೆ ಬಂದಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪ್ಯ ಪೊಲೀಸರು ದೂರನ್ನು ದಾಖಲಿಸದೆಯೇ ಅಪ್ರಾಪ್ತ ಬಾಲಕಿಯನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿರುವುದು ಕಾನೂನು ಬಾಹಿರವಾಗಿದೆ. ಈ ಸಂಬಂಧ ಸಂಪ್ಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ದಿನೇಶ್ ಗಾಯತ್ರಿ ಮತ್ತು ಪ್ರಶ್ನಿತಾರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಂ ಲಕ್ಷ್ಮೀ ಪ್ರಸಾದ್ ಅಮಾನತುಗೊಳಿಸಿ ಆದೇಶವನ್ನ ನೀಡಿದ್ದಾರೆ. ಅಲ್ಲದೆ ಘಟನೆಗೆ ಸಂಬಂಧಿಸಿದಂತೆ ಇಲಾಖಾ ಮಟ್ಟದ ತನಿಖೆಯನ್ನು ನಡೆಸಲಾಗ್ತಾ ಇದ್ದು, ಘಟನೆಯಲ್ಲಿ ಪೊಲೀಸರು ತಪ್ಪಿತಸ್ಥರಾದರೆ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇಂತಹ ಘಟನೆ ನಡೆಯಬಾರದಿತ್ತು ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ವಿಚಾರಣೆಗೆ ಅಂತ ಹೇಳಿಬಿಟ್ಟು ಈ ಹುಡುಗಿ ಮತ್ತು ಅವ್ರ ತಂದೆ ತಾಯಿಗೆ ಕರೆಸಿದ್ರು ಸ್ಟೇಷನಲ್ಲಿ ಕರೆಸಿದಾಗ ಅವರು ಹುಡುಗಿ ಜೊತೆ ದುರ್ನಡತೆ ಮಾಡಿದ್ದಾರೆ. ನಮ್ಮದೊಂದು 2 ಮಹಿಳಾ ಪಿ ಸಿ ಮತ್ತು ಅವ್ರ ತಂದೆ ತಾಯಿ ಜೊತೆ ಒಬ್ಬರು ಪಿ ಸಿ ದುರ್ನಡತನೆ ಮಾಡಿದ್ದಾರೆ. ಸೊ ಅವ್ರು ಬಂದು ಮಾತಾಡಿ ಹೋಗಿದ್ದಾರೆ ತಂದೆ ತಾಯಿ ಎಲ್ಲ. ಸೊ ಅವ್ರು ಯಾರು 3 ಜನ ಆ ಥರ ಮಾಡಿದ್ದಾರೆ ಅವ್ರಿಗೆ ನಾನು ಇಮಿಡಿಯೇಟ್ ಸಸ್ಪೆನ್ಷನ್ ಕ್ರಮ ಇಟ್ಟಿರ್ತಾರೆ. ಮತ್ತು ಅವ್ರ ಮೇಲೆ ನೆಕ್ಸ್ಟ್ ಏನು ಇಲಾಖಾ ಕ್ರಮ ಆಗಬೇಕು ಅದನ್ನ